ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. Oh, thank you so much. Thank you so much. Okay. Good morning. और निन्ना एक्चुअली मीट ಆಗಿದ್ರು. हम चलते हैं, उन लोग आएंगे, बिल करके आएंगे. Thank you. ನಾವು ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೇಗ ಹೊರಟಿದ್ದೀನಿ. ಅವರು ಸಚಿನ್ ಅವರೆಲ್ಲ ರೆಡಿ ಆಗ್ತಿದ್ದಾರೆ. ಸ್ವಲ್ಪ ಬಾನು ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ. ಸೊ ಇಲ್ಲೇ ಒಂದು ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ, ಏನಿಲ್ಲ ಒಂಥರ ಗ್ಯಾಸ್ಟ್ರಿಕ್ ಥರ ಅಷ್ಟೇ. ಒಂದು ಆಕ್ಸಿಮೀಟ್ರ್ ತರಬೇಕಿತ್ತು, ಅದು ತಂದಿದ್ದರೆ ಟೆಂಪ್ರೇಚರ್ ಚೆಕ್ ಮಾಡ್ಬೋದಿತ್ತು. ಟೆಂಪ್ರೇಚರ್ ಅಲ್ಲ, ಆಕ್ಸಿಜನ್ ಲೆವೆಲ್. ನಿನ್ನೆ ಸ್ವಲ್ಪ ಹೈಯರ್ ಆಲ್ಟಿಟ್ಯೂಡ್ ಮಾಡಿದ್ವಿ ಚಿಟ್ಕುಲ್. ಸೊ ಅದು ಬಂದಮೇಲೆ ಹೆಡ್ಡೇಕ್ ಇತ್ತು, ನನಗೂ ಸ್ವಲ್ಪ ಹೆಡ್ಡೇಕ್ ಇತ್ತು, ಎಲ್ರಿಗೂ ಹೆಡ್ಡೇಕ್ ಇತ್ತು ಆ್ಯಕ್ಚುಲಿ. ಹುಡುಗಿ ಆ್ಯಕ್ಚುಲಿ ನಿನ್ನೆ ಒಬ್ಬರು ಮೀಟಾಗಿದ್ದೆ, ಗುಜರಾತ್ರವರಂತೆ, ಕಪ್ಪಲ್ ಇದು ಇಬ್ಬರು ಮಕ್ಕಳು, ತುಂಬ ಪಾಪ ಇದ್ದರು. ಒಳ್ಳೆ ಮಾತಾಡಿಸಿ ಆಮೇಲೆ ಯಾವ ಥರ ಆ ಕಡೆ ಬಂದರೆ ಎಲ್ಲ ಮೀಟಾಗಿ ಅಂತೆಲ್ಲ ಹೇಳಿದರು. ಡಾಕ್ಟರ್ ಶಾಪ್ ಹೋಗಿದ್ವಿ, ಅಸಿಡಿಟಿಗೆ ಮತ್ತು ಗ್ಯಾಸ್ಟ್ರಿಕ್ಗೆ ಒಂದು ಟ್ಯಾಬ್ಲೆಟ್ ಕೊಟ್ಟರು, ಮತ್ತೊಂದು ಡಯಾಮಾಕ್ಸ್ ಕೂಡ ತಗೊಳ್ಳು ಅಂತ ಹೇಳಿದರು. ಅದು ಆಗುತ್ತೆ ಆಲ್ಟಿಟ್ಯೂಡ್ಗೆ ಅಂತ. ಅದು ಲಾಸ್ಟ್ ಟೈಮ್ ಆ್ಯಕ್ಚುಲಿ ಅವ್ರು ಡಯಾಮಾಕ್ಸ್ ತಗೊಂಡಾಗ ಸ್ವಲ್ಪ ಹೆಲ್ತೆಲ್ಲ ಹಾಳಾಗಿತ್ತು. ಸೊ ಅದಕ್ಕೆ ನಾವು ಈ ಸಲ ತಗೊಂಡಿರಲಿಲ್ಲ. ಅವನಿಗೆ ಗಾರ್ಲಿಕ್ ಸೂಪರ್ಲ ಬೊಕ್ಕ ಲ್ಯಾಂಡ್ ಸ್ಲೈಡ್ ಆಯ್ನಾ ಅನ್ನೋದ. ಅಷ್ಟು ಲ್ಯಾಂಡ್ ಸ್ಲೈಡ್ ಆಯ್ತು ಅನಿಸುತ್ತೆ. ಅಲ್ಲಿ ಫುಲ್ ಇದು ಹೊಗೆ ಮೇಲೆ ಹೋಗ್ತಾ ಇದೆ, ಅಲ್ಲಿ ಈಗಲೂ ಬೀಳ್ತಾ ಇದೆ. ಅಲ್ಲ ಪಯ್ಯ ಬೂರೋನು ಅಲ್ಪ ತುಲಗೆ ತೋಜಿನ ನೈಸ್ ರೋಡ್. ಒಳ್ಳೆ ಲಾರಿ ಒಟ್ಟಿಗೆ ರೇಸಿಂಗ್ ಮಾಡ್ತಾ ಇದ್ದಾನೆ, ಅವನು ಬಿಟ್ಕೊಡ್ತಾ ಇಲ್ಲ, ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ, ಒಳ್ಳೆ ಬೈಕ್ ಥರ. ಇಲ್ಲೊಂದು ಸೈಡಲ್ಲಿ ವಾಶ್ರೂಮ್ ಇತ್ತು, ನಿಲ್ಲಿಸಿದ್ದೆ. ನೈಸ್ ಇದೆಲ್ಲ ವ್ಯೂ ಸಕ್ಕ ಚೆನ್ನಾಗಿತ್ತು. ನಾನು ಇಲ್ಲಿ ಹೀಗೆ ವಾಪಸ್ ಹಿಂಗೆ ಹಿಂದೆ ಹೋಗ್ತಾ ಇದ್ದೆ. ಇದಿಲ್ವನು ಹಿಂದೆ ನೋಟಿಸೇ ಮಾಡಿಲ್ಲ, ಇದು ನೋಡಿದರೆ ಹೇಗಿದ್ರೆ ಸ್ವಲ್ಪ ಇಲ್ಲಿ ಕಾಲ್ದಾಗಿದ್ದು ಸ್ಟಾರ್ಟ್ ಆಗ್ತದೆ. ಈಗ ಜಸ್ಟ್ ಮುಂಚೆ ಒಂದು ಇದೆಲ್ಲ ಬಿತ್ತು ಒಂದ್ಸಲ ಕಲ್ಲಿನ ಥರ, ಕ್ಯಾಮ್ರಾ ಆಫ್ ಇತ್ತು. ಇಲ್ಲಿ ತುಂಬ ಒಂಥರ ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾ, ಕಲ್ಲು ಬೀಳ್ತಾ ಇರುತ್ತಂತೆ. ಸಖತ್ ಚೆನ್ನಾಗಿದೆ. ಒಂಥರ ಎರಡು ಕಡೆ ಆ ಕಡೆ ಈ ಕಡೆ ವ್ಯಾಲಿ ನಡು ಈ ಥರ. ರೋಡ್ಸ್ ಅಂತೂ ಸಖತ್ ಚೆನ್ನಾಗಿದೆ. ಒಂದು ಟೈಮಲ್ಲಿ ಇಲ್ಲೆಲ್ಲ ಫುಲ್ ಆಫ್ ರೋಡ್ ಇತ್ತಂತೆ. ಬಾನು ಸ್ವಲ್ಪ ಡೌನ್ ಆಗಿದ್ದಾಳೆ. ಐ ಥಿಂಕ್ ಇಟ್ಸ್ ಬಿಕಾಸ್ ಆಫ್ ದ AMS. ಸೊ ನಾವು ಇವತ್ತು ಪ್ಲ್ಯಾನ್ ಏನು ಮಾಡ್ತೀವಿ ಅಂದರೆ, ಹೇಗೂ ಟು ಕ್ರಾಸ್ ನಾಕೋ ಆ್ಯಂಡ್ ನಾಕೋ ಪುನಃ ಹೈಯರ್ ಆಲ್ಟಿಟ್ಯೂಡು. ಬಟ್ ನಾವು ಅಲ್ಲಿ ನಿಲ್ಲೋದಿಲ್ಲ. ಹೇಗೂ ಲೈಕ್ ವಿಲ್ ಜಸ್ಟ್ ಕ್ರಾಸ್ ನಾಕೋ ತಾಬೋ ಹೋಗ್ತೀವಿ. ಆ್ಯಂಡ್ ಅವಳು ಸ್ವಲ್ಪ ಬೆಟರ್ ಫೀಲ್ ಆಗಿಲ್ಲ ಅಂದರೆ ರಿಟರ್ನ್ ನಾಳೆ ವಾಪಸ್ ಬರ್ತೀವಿ. ನಾಲ್ಕೋದು ಟಾಪಲ್ಲಿದ್ದೀವಿ, ಯಾರ್ದು ಗಾಡಿ ಎಳಿತಾ ಇಲ್ಲ.
awesome, amazing. Sajin, wait the car ರೋಡ್ ಮಾರ ಅಲ್ಲ ಸೂರ್ಯ ತೋಜಿನಿ ಸಡನ್ ಯಪ್ಪ ಏನಪ್ಪ ಒಂದೊಂದು ತೊಂದರೆ ಐತಿ MTC ಅತ್ತ ಗೊತ್ತಿಜ್ಜಿ ವರ್ಕ್ ಆಗ್ಲಿದ್ದ ಅಂತ ಓಕೆ ನಾವಲ್ಲೊಂದು ವ್ಯೂ ಪಾಯಿಂಟಲ್ಲಿ ನಿಲ್ಲಿಸಿದ್ವಿ. ಆಮೇಲೆ ಈಗ ಮುಂದೆ ಹೋಗ್ತಾ ಇದ್ದೀವಿ. ಅವರು ಅದೊಂದು ಗಿಯು ಮೊನಾಸ್ಟ್ರಿ ಇದೆ, ಅಲ್ಲಿ ಹೋಗ್ತಾರೆ ಅಂತ ಹೇಳಿದ್ರು. ನಾವು ಆ್ಯಕ್ಚುಲಿ ಸ್ವಲ್ಪ ಬಾನಿದೆ ಈಗ ಪರವಾಗಿಲ್ಲ, ಶಿ ಈಸ್ ಆಲ್ ಫೈನ್, ಬಟ್ ಸ್ಟಿಲ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇರೋದಕ್ಕೆ ನಾವು ಡೈರೆಕ್ಟ್ ಡಾಬಾ ಹೋಗ್ತೀವಿ. ಅರೌಂಡ್ 50 ಕಿಲೋಮೀಟ್ರ್ ಇಲ್ಲಿಂದ 1.5 hour ಇದೆಯಂತೆ. ರೋಡ್ ಕೆಲಸ ಆಗ್ತಾ ಇದೆ ಸೂನ್. ಇಲ್ಲೆಲ್ಲ ಫುಲ್ಲು ಒಳ್ಳೆ ಟಾರ್ ರೋಡ್ ಬರುತ್ತೆ ಮೋಸ್ಟ್ಲಿ. ಕೆಲವು ಟೈಮಲ್ಲಿ ಸಡನ್ನಾಗಿ ಕ್ರಾಸ್ ವಿಂಡ್ ಎಷ್ಟು ಹೊಡೆಯುತ್ತೆ ಅಂದರೆ ಆಲ್ಮೋಸ್ಟ್ ಬೈಕನ್ನು ಎತ್ತಿ ಆ ಕಡೆ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಅವರು ಇಲ್ಲೆಲ್ಲ ಆ ಥರ ಕ್ರಾಸ್ ವಿಂಡ್ ಇರೋ ಕಡೆ ಎಲ್ಲ ಕೆಲವು ಕಡೆ ಎಲ್ಲ ಫ್ಲ್ಯಾಗ್ ಹಾಕಿರ್ತಾರೆ. ಇಂಟು ದ ಸ್ಟಾರ್ಮ್. ಅಲ್ಲಿ ಬೀಳೋದಿದ್ರೆ ಆಯಿತು ಅಷ್ಟೇ, ಪರವಾಗಿಲ್ಲ. ಬಾನು ಜಾಕೆಟ್ ಫುಲ್ ವೈಟ್ ಆಗಿದೆ ಈಗ, ಬ್ಲ್ಯಾಕ್ ಜಾಕೆಟ್. ಆ್ಯಕ್ಚುಲಿ ಟೆಂಪ್ರೇಚರ್ ಸಖತ್ ಡ್ರಾಪ್ ಆಗ್ತದೆ. ಸೊ ಅವರು ಕೂಡ ಮುಂದೆ ಹೋದವರು ಕ್ಯಾನ್ಸಲ್ ಮಾಡಿದರು ಅದು ಮೊನಾಸ್ಟ್ರಿಗೆ. ಆಮೇಲೆ ನಾಳೆ ಬರ್ತಾ ಹೋಗೋಣ ಅಂತೇಳಿ ಮುಂದೆ ಎಲ್ಲೋ ಟೀ ಶಾಪ್ ಹತ್ರ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು. ಸೊ ಮೀಟಾಗಿ ಮುಂದೆ ಹೋಗೋಣ, ಬೆಚ್ಚ ಏನಾದ್ರು ಕುಡ್ದು. ನಡಪ ಆಯಿತು ತೋಜಿನದಿಲ್ಲ ಪಂಕ್ಚರ್. ತೋಜಿನ ಬ್ಯಾಟ್ರಿ ಲಗಾಲಿ पंद्रह हो मुझको बकल वो नहीं और बाड़ी दिख रहा है क्या भैया? कुछ नहीं दिख रहा है। वॉल में कुछ लीक पहले कुछ हो रहा था. बेंड నుండి అది లాస్ట్ టైం అయి పని ఇతలే काय पम टिप చెప్పలే ఉంటే దమ్మి గుర్చు మిట్ చెప్ప नहीं जास्त यार गाड़ी तो आओ अब वाले बात तुम आओ ठोक के फिर वहां तक चल जाए. तो अब यहाँ 15 किलोमीटर जाना पड़ेगा. ठीक है, वहाँ होल्डिंग हो जाएगा, होल्डिंग में बन जाएगा. ये यहाँ से निकल जाता है. कहाँ से होगा खाली बाबू नहीं हो रहा है, यहाँ से निकल रही है, साइड से निकल रही है. नंबर दे वालों में ना अरे बोल गया और 37 है. यार जा रहा है 37 का चुप ಕಾಲ ಇತ್ತು ಗೆ ಪ್ಲೇ ಅದು ಬೀಡಿಂಗ್ ಇಟ್ಬಿಡು ಅನ್ನೋದು. ಆ್ಯಕ್ಚುಲಿ ಅದು ಏನಾಯಿತು ಅಂತಲೂ ಗೊತ್ತಾಗ್ತಾಯಿಲ್ಲ, ಪಂಚರ್ ಅಂತಲೂ ಗೊತ್ತಾಗ್ತಾಯಿಲ್ಲ. ಸಚಿನ್ ದುಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿಂದ ತುಂಬ ಒಂದು ಇದೆಯಂತೆ, ಒಂದು ಕೆಳಗಡೆ ಆರ್ಮಿ ಕ್ಯಾಂಪ್ ಇದೆಯಂತೆ. ಸೊ ಅಲ್ಲಿ ಹೋಗಿ ಏನಾದ್ರು ಮಾಡೋಕ್ಕಾಗತ್ತಾ ಅಂತ ನೋಡ್ತೀವಿ. ನನ್ನ ಕಾಲು ಇದೆ ನೋವಿರೋದಕ್ಕೆ ದುಡ್ಕೊಂಡು ಹೋದರೆ ನಾನು ಮಲಗ್ತೀನಿ. ಥ್ಯಾಂಕ್ಸ್ ಟು ಸಚಿನ್ ಹಿಡ್ಕೊಂಡು ಹೋಗ್ತಿದ್ದಾರೆ. ಹಾಂ
നല്ല പിറാവു ಅಣ್ಣ ಪಿರೋದು ಒಂದೇ ಮುಂದಿನ ಸ್ವಲ್ಪ मुझे हाकोड़े गाड़ी दिले बन पे इते दिले गाड़ी दिले गाड़ी बन हां दिले फोन पैसे ಬರೋದು ಗಾಡಿ ಚೂರು ಸರ್ತಾ ಉಂಟು ಒಂದು ತಾಗು ಆಕ್ಸಿಡೆಂಟ್ ಇದೆ ಬೇರೆ ತಾಗು ಅಂತ एक साथ में बोला पकड़ पकड़ ओके ओए हां ಅದು ಪಂಪ್ ಎಲ್ಲ ಡೀಜರ್ ಅದ ಓಕೆ ನಿನ್ನೆ ನೈಟ್ ರೀಚ್ ಆಗೋ ಆಲ್ಮೋಸ್ಟ್ 8:30 ಆಗಿತ್ತು. ಆಮೇಲೆ ಸೋ ಕೋಲ್ಡ್ ನೈಟ್ ಹೊರಗಡೆ ಆಲ್ಮೋಸ್ಟ್ ಮೈನಸ್ ಇತ್ತು, -4-5ವರೆಗೆ ಹೋಗಿದೆ ಅನಿಸುತ್ತೆ. ರಿಯಲಿ ಒಳ್ಳೆ ಟ್ರೀಟ್ ಮಾಡಿದರು ಅವರು. ಭಾನುಗೆ ಫುಲ್ ಹೆಲ್ತ್ ಎಲ್ಲ ಇದಾಗಿ ವಾಮಿಟ್ ಎಲ್ಲ ಮಾಡಿ ಅದು. ಆಮೇಲೆ ಇವ್ರು ಬಂದು ಇದೊಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ. ಈ ಬ್ಲ್ಯಾಂಕೆಟ್ ಬಂದು ಒಂಥರ ಇದು ಹೀಟ್ ಆಗುತ್ತೆ, ಇಲ್ಲಿ ಪವರ್ ಕನೆಕ್ಟ್ ಮಾಡಿರ್ತಾರೆ. ಸೊ ಇದು ಫುಲ್ ಹೀಟ್ ಆಗುತ್ತೆ, ಇಲ್ಲೊಂಥರ ಕೇಬಲ್ ಥರ ಇದೆ ಈ ಕಡೆ. ಸೊ ಅದು ಹೀಟಾಗಿ ನಿಮ್ಗೊಂಥರ ಟೆಂಪರೇಚರ್ ಎಲ್ಲ ಆಲ್ಮೋಸ್ಟ್ ಬಿಸಿಯಾಗಿ ಆಲ್ಮೋಸ್ಟ್ ಒಂದು ಮಿಡ್ಲಲ್ಲಿ ಎಲ್ಲ ಸ್ವಲ್ಪ ಶೆಕೆ ಥರನೂ ಆಗ್ತಾಯಿತ್ತು. ಏನೆಲ್ಲ ಆಯ್ತು ಆ್ಯಕ್ಚುಲಿ ನಿನ್ನೆ. ಬಟ್ ನಿನ್ನೆ ರಾತ್ರಿ ಬಂದು ಬಿಡ್ಕೊಳ್ಳೋ ಹೆಂಗಾಗಿತ್ತು ಅಂದರೆ ಲೈಕ್ ಇಟ್ ವಾಸ್ ಆಲ್ ಸೂಪರ್ ಎಕ್ಸಾಸ್ಟಿಂಗ್. ಅವು ಈಗ ಆಪ್ಷನಲ್ 4 ವೀಲ್ ಗೆತ್ತ ನೋಡು, ಒಂದೇ ಇಟ್ಟು ಟಾಪ್ ಎಂಡೆಡ್ ಕಾರ್ಪಿನಿ ಹಾಲ್ ವೀಲ್ ಸೂಪರ್ ವಾಟರ್ ಸ್ವೈಪ್ ಒಂದು. ಓಕೆ, ಇವರು ಓನರ್ ಅವರು ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಟೈರ್ ಇದರಲ್ಲಿಗೆ ಡಿಕ್ಕಿಯಲ್ಲಿದೆ, ಅಲ್ಲಿ ಮುಂದೆ ಹೋಗಿ ಪಂಚರ್ ಹಾಕ್ಸಿ ಅಲ್ಲಿಂದ ಅರ್ಜುನ್ ಮತ್ತು ಇವರು ಸಾಯಿ ಇದ್ದಾರೆ ಒಟ್ಟಿಗೆ. ಸೊ ಅವ್ರಿಗೆ ಗೊತ್ತು ಹೇಗೆ ಫಿಕ್ಸ್ ಮಾಡೋದು ಅಂತೇಳಿ. ಇನ್ನೂ ಕಲ್ತ್ಕೋಬೇಕು. ಓಕೆ, ಅಲ್ಲಿ ಫಿಕ್ಸ್ ಮಾಡಿ ದೆನ್ ಮೂವ್ ಆಯ್ತು. आगे का लेगा पीछे का लेगा क्या दादा ಒಂದು ಲೇಯರ್ ಹೋಗಿಲ್ಲ. ಒಂದು ಬನ್ನಿ ಅದು ಅವೇ ಬಾಡಿಲ್ಲ. ರೈಟ್. ಅಯ್ಯೋ, ಇದನ್ನು ಟ್ಯೂಬ್ಲೆಸ್ ಅನ್ನು ಟ್ಯೂಬ್ ಮಾಡಿ ಕನ್ವರ್ಟ್ ಮಾಡ್ತೀವಿ, ಯಾಕಂದರೆ ಅದು ಪಂಚರ್ ನಿಲ್ತಾ ಇಲ್ಲ, ಕ್ರ್ಯಾಕ್ ಆಗಿದೆ ಅದು ಆ್ಯಕ್ಚುಲಿ ಟಯರ್. ಸೊ ಅದು ಹಾಕಿ ಅದರ ಒಳಗಡೆ ಇವನು ಸೈಡ್ ಟ್ಯೂಬ್ ತಂದಿದ್ದಾನೆ, ಅದನ್ನು ಹಾಕಿ ಒಂಥರ ಟ್ಯೂಬ್ ಟೈರ್ ಆಗುತ್ತೆ ನಮ್ಮದು. फिर बाहर से वो रबर काट के सोल्यूशन लगा के भर देगा. खुलेगा तो ऐसा कट जैसा दिखता है ना, उसमें वो डाल देगा. फिर वो जब गर्म होएगा तो अपना अब ये रबड़ बन जाएगा. ओ रोलर, ऐसा रबड़ बन जाएगा. रोलर. इसको रोलर लगाने जरूरत नहीं. सही है. ये तो मान लो बिचिंदी घंटा भी ಇಲ್ಲಿದೆ ಬೈಕ್. ಅಂದು ರಾತ್ರಿ ಇಟ್ಟು ಹೋಗಿದ್ದು ಸೈಡ್ಗೆ ಒರೆಸಿ ತಾಗಿಸಿ ಇಲ್ಲೊಂದು ಅಡಿಗೆ ಸಪೋರ್ಟ್ ಕಲ್ಲು ಕೊಟ್ಟು ಹೋಗಿರೋದು. ಅರ್ಜುನ್ ಸಾಯಿ ಇರೋದಕ್ಕೆ ಬೈಕೆಲ್ಲ ಫುಲ್ ಟಯರೆಲ್ಲ ತೆಗೆಸಿ ಅವ್ರಿಗೆ ಗೊತ್ತಿತ್ತು, ಟೂಲ್ಸ್ ಇತ್ತು ಎಲ್ಲ ಬಸ್ ಹೇಗೆ ತೆಗೆಯೋದಂದ್ಲೂ ಗೊತ್ತಿತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಹೋಮ್ ಸ್ಟೇ ಓನರ್, ಅಲ್ಲಿಂದ ಫುಲ್ ನಮ್ಮ ಕರ್ಕೊಂಡ್ಬಂದು ಇಲ್ಲಿಗೆ. ಹಾಕ್ಲುಂಟಾ? ಓ ಸೂಪರ್. ಒಂದು ಸೈಡ್ ಪಟ್ಟ ಅಂದ ಒಂದು ಸೈಡ್ ತಿರ್ಗೋಲಿ ಚೇಂಜ್ ಮಾಡು ಚೇಂಜ್ ಮಾಡಲಿ. ಒಂದು ಬರೋರ ಚೂರು ಪಿರಾ ಒಂದು ಐತೆ ನುಕ್ಲೆ ಪಾಸ್. ಓಕೆ, ಬೈಕ್ ಪಂಕ್ಚರ್ ಹಾಕಿ ಆಯಿತು. ಲಕ್ಸ್ ಫೈನ್ ಆ್ಯಸ್ ಆಫ್ ನಾವು. ಹೆಂಗೆ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಹೊಸ ಟಯರ್, ಬ್ರ್ಯಾಂಡ್ ನ್ಯೂ.
ರೈಡಿಗೆ ಅಂತಲೇ ತರಿಸಿ ಹಾಕ್ಸಿರೋದು. ಆಮೇಲಿಂದ ಫುಲ್ ಅಂದರೆ ಒಂದು ಸ್ಪೀಡಲ್ಲಿ ಬರ್ತಾ ಇದೆ. ಇವರು ಮುಂದೆ ಹೋಗಿದ್ರು, ನನಗಿಂತ ಒಂದು 7-8 ಕಿಲೋಮೀಟ್ರ್ ಮುಂಚೆ ಆಯ್ತಿದ್ರು. ಒಳ್ಳೆ ಕ್ಲೀನ್ ರೋಡು, ಫುಲ್ ಸ್ಪೀಡಲ್ಲಿ ಆರಾಮ್ಸೆ ಹೋಗ್ತಾ ಇದೆ. ಸಡನ್ನಾಗಿ TC ಆನ್ ಆಯಿತು. TC ಏನಕ್ಕೆ ಆನ್ ಆಗ್ತಾಯಿದೆ? ಫುಲ್ ಟಾರ್ ರೋಡು, ಟೈರ್ ಏನು ಸ್ಲಿಪ್ ಆಗ್ತಾಯಿಲ್ಲ, ಏನಕ್ಕೆ TC ಆನ್ ಆಗ್ತಾಯಿದೆ ಅಂತ. TC ಆನ್ ಆಗ್ತಿದೆ, ಗಾಡಿ ಸ್ಲೋ ಆಗ್ತದೆ. ನಾನು ಏನಾದ್ರು ತಾಗ್ತಾ ಇದೆಯಾ ಟೈರಿಗೆ ಅಂತೇಳಿ ಸ್ಟಾಪ್ ಮಾಡಿ ನಿಲ್ಲಿಸಿ ನೋಡಿದರೆ ಹಿಡಿದು ಟೈರ್ ಪಂಚರ್. ನನ್ನ ಹತ್ರ ಇದಿದೆ, ಪಂಚರ್ ಕಿಟ್ ನನ್ನ ಹತ್ರ ಇತ್ತು. ಸೊ ಸಾಯಿ ಪಂಪ್ ಕ್ಯಾರಿ ಮಾಡ್ತಾಯಿದ್ದ. ಅಪ್ಪ ಕಾಲ್ ಮಾಡಿದೆ, ನನ್ನ ಪಂಚರ್ ಆಗಿದೆ, ಪಂಪ್ ಬನ್ನಿ ಅಂತ. ಅಷ್ಟೊತ್ತಿಗೆ ಎಲ್ಲ ಎಲ್ಲಿಯಾರು ಇದು ಪಂಚರ್ ಗೊತ್ತಾಗುತ್ತಾ ಅಂತ ಎಲ್ಲಿ ಹೊಡಿದ್ರು ಗೊತ್ತಾಗ್ತಾನೆ ಇರಲಿಲ್ಲ. ಆಮೇಲೆ ಬಂದು ಪಂಪ್ ಹಾಕಿದರೆ ಪಂಪ್ ಕೂಡ 0ದಿಂದ ಮೇಲೆ ಹೋಗ್ತಾನೆ ಇಲ್ಲ. ಪಂಚರ್ ಬೇರೆ ಎಲ್ಲೂ ಗೊತ್ತಾಗ್ತಾ ಇಲ್ಲ, 0 ಮೇಲೆ ಹೋಗ್ತಾ ಇಲ್ಲ. ನಾವು ಏನೋ ವಾಲ್ವೇ ಹೋಗಿದೆ ಅನ್ಸಲಿ ಅಂದ್ಕೊಂಡು ಅಷ್ಟೊತ್ತಿಗೆ ಅಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಡೌನು ಇದು ಆರ್ಮಿ ಕ್ಯಾಂಪ್ ಇದೆ. ಇವರು ಬರುವಾಗ ನೋಡಿದರು. ಸೊ ಅವ್ರು ಹೇಳಿದ್ರು ಅಲ್ಲಿವರೆಗೆ ದುಡ್ಕೊಂಡು ಹೋಗೋಣ, ಅಲ್ಲಿ ಅವ್ರ ಹತ್ರ ಆರ್ಮಿ ಅವ್ರ ಹತ್ರ ಎಲ್ಲಿಯಾರು ಇದಿದ್ರೆ ಕೇಳೋಣ, ಹೆಲ್ಪ್ ಆಗುತ್ತೆ ಅಂತ. ಸೊ ಅಲ್ಲಿ ಬಂದು ಚೆಕ್ ಪೋಸ್ಟಲ್ಲಿ ಹೇಳಿ ಒಂದು ಆರ್ಮಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಕೂಡಲೇ ಅವರಪ್ಪ ಹೆಲ್ಪ್ ಮಾಡೋಕ್ಕೆ ಇದು ಮಾಡಿದ್ರು. ಅವ್ರದ್ದು ಮೆಕ್ಯಾನಿಕನ್ನು, ಅವ್ರದ್ದೇ ಗ್ಯಾರೇಜ್ ಇತ್ತು, ಮೆಕ್ಯಾನಿಕನ್ನು ಕರೆದ್ರು. ನಂದು ಕಾಲು ನೋವಿತ್ತು. ಸೊ ನಂಗೆ ದೂಡಕ್ಕೋ ಹೋಗೋಕ್ಕಾಗ ಹೋಗ್ತಾ ಇದ್ದಾರೇನೋ ಅನ್ನೋ ಗೊತ್ತಿಲ್ಲ. ಬಟ್ ಅವನು ಸಚಿನ್ ಎಲ್ಲ ಹೇಳಿದ್ರು ಬೇಡ ನಾವು ದುಡ್ಕೊಂಡು ಹೋಗ್ತೀವಿ ಅಂತ. ಪಾಪ ಅವ್ರು ಫುಲ್ ಒಂದು 2-3 ಕಿಲೋಮೀಟರ್ಸ್ ಫುಲ್ ದುಡ್ಕೊಂಡೇ ತಂದಿರೋದು. ಅವರು ಕೆಳಗೆ ಬಂದಾಗ ಪಾಪ ಬ್ರೀತ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಈವನ್ ಸಾಯಿ ಕೂಡ ಸ್ವಲ್ಪ ಹೆಲ್ಪ್ ಮಾಡಿ ದುಡ್ಕೊಂಬಂದ. ಸೊ ನಾನು ಮತ್ತು ಅರ್ಜುನ್ ಮುಂದೆ ಹೋಗಿ ಅವರು ಆರ್ಮಿ ಹತ್ರ ಮಾತಾಡಿ ರೆಡಿ. ಅಷ್ಟೊತ್ತಿಗೆ ಬೈಕ್ ತಂದು ಕೂಡಲೇ ಅವರು ಕರ್ನಾಟಕದವರನ್ನೆಲ್ಲ ಕರೆದ್ರು. ಸಂದೀಪ್ ಅಂತ ಒಬ್ಬರು ಇದ್ದು ಮೆಕ್ಯಾನಿಕ್, ಮತ್ತು ಹಾಲಪ್ಪ ಅಂತ ಒಬ್ಬರು ಬೆಳಗಾಂ ಅವರಂತ. ಫುಲ್ ಚೆಕ್ ಮಾಡಿ ಅವ್ರ ಥರ ಇದು ಇತ್ತು, ಏರ್ ಇತ್ತು, ಫುಲ್ ಹಾಕಿ ಅವ್ರದ್ದು ಫುಲ್ ಪ್ರೆಷರಲ್ಲಿ ಏರ್ ಬೀಳುತ್ತಲ್ಲ, ಆವಾಗ ಕರೆಕ್ಟ್ ಅಲ್ಲಿ ಅದರ ಏನಾಗಿದೆ ಅಂದರೆ ಹೊರಿಜಾಂಟಲಾಗಿ ಕ್ರ್ಯಾಕ್ ಆಗಿದೆ. ನಾರ್ಮಲ್ ಈ ಥರ ತೂತಾದರೆ ಒಂಥರ ಆರಾಮ್ಸೆ ಪಂಕ್ಚರ್ ಹಾಕ್ಸ್ಬೋದು. ಅವರು ಹೇಳಿದರು ಯೂಶ್ವಲ್ ನಿಲ್ಲುತ್ತೆ. ಸೊ ಅವರು 3 ಪಂಚರ್ ಇದನ್ನು ಹಾಕಿದರು ಒಟ್ಟಿಗೆ, 3 ಸೈಡ್ ಬೈ ಸೈಡ್. ಸೊ ಅದು ಹಾಕಿ ಒಂದು ರೌಂಡ್ 1 ಕಿಲೋಮೀಟ್ರ್ ಆ ಕಡೆ ಈ ಕಡೆ ರೌಂಡ್ ಮಾಡಿ ನೋಡಿದೆ. ಅಷ್ಟೊತ್ತಿಗೆ ಫುಲ್ ಕತ್ಲೆ ಆಗ್ತಾ ಬರ್ತಾಯಿತ್ತು, ಮಳೆ ಸ್ಟಾರ್ಟ್ ಆಗಿತ್ತು. ಮತ್ತು ಭಾನು ಹೆಲ್ತ್ ಬೇರೆ ನನಗೆ ಹೆದರಿಕೆ ಆಗಿತ್ತು. ಅಷ್ಟೊತ್ತಿಗೆ ರೀಚ್ ಆದರೆ ಸಾಕು ಅಂತ ಸಾಯಿ ಹೇಳ್ದೆ ಆ್ಯಕ್ಚುಲಿ ಟ್ಯೂಬ್ ಹಾಕ್ಸ್ಬಿಡೋಣ ಅಂತ. ಅಲ್ಲೇ ಅವರು ಹೇಳಿದರು ಇಲ್ಲ ಪರವಾಗಿಲ್ಲ ಹೋಗ್ಬೋದೇನೋ ಅಂತ. ಮತ್ತು ನಮಗೂ ಲೇಟ್ ಆಯ್ತಲ್ಲ, ಸಾಯಲ್ಲಿ ಹೋಗೋಣ, ಇಷ್ಟು 30 ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು ಅಂತೇಳಿ ಹೊರಟ್ವಿ. ಒಂದು 4 ಕಿಲೋಮೀಟ್ರ್ ಬಂದಿಲ್ಲ ಅಷ್ಟೊತ್ತಿಗೆ ಪುನಃ ಹೋಯ್ತು. ಅದು ಪುನಃ ಅಲ್ಲೇ ನಾವೆಲ್ಲಿ ಬೈಕ್ ಡಂಪ್ ಮಾಡಿದ್ವಿ. ಸೊ ಏನು ಮಾಡೋದು, ಲೈಕ್ ಎಲ್ಲಿ ಪುನಃ ಒಂದು ಮುಂಚೆ ಬಂದು ಅಷ್ಟೊತ್ತಿಗೆ ಕತ್ಲೆ ಆಗಿತ್ತು, ಯಾವುದು ಓಪನ್ ಇರಲಿಕ್ಕಿಲ್ಲ. ನಾವೇನು ಮಾಡಿದ್ವಿ, ಬೈಕ್ ಇವರಿಗೆಲ್ಲ ಟಯರ್ ಬಿಚ್ಚಿಸೋ ಇದೆಲ್ಲ ಇತ್ತು, ಟೂಲ್ಸ್ ಎಲ್ಲ ಇತ್ತು. ಕೂಡಲೇ ಸಾಯಿ ಮತ್ತು ಅರ್ಜುನ್ ಟಯರೆಲ್ಲ ಬಿಚ್ಚಿದ್ರು. ಮತ್ತು ಸಚಿನ್ ಬೈಕಲ್ಲಿ ನಾನು ಟಯರ್ ಹಿಡ್ಕೊಂಡು ಕೂತೆ. ಲೈಕ್ ಇದು ಅಲ್ಲಿಂದ ಒಂದು ಆಲ್ಮೋಸ್ಟ್ 22 ಕಿಲೋಮೀಟ್ರ್ ನಮಗೆ ಬರಬೇಕಿತ್ತು. ಇದಕ್ಕೆ ಫುಲ್ ಊಸ್ಟ್ ಆಗಿದ್ವಿ ಅದನ್ನು ಇಟ್ಕೊಂಡು ಅಲ್ಲಿ ಬರೋವರೆಗೆ. ಅಷ್ಟೊತ್ತಿಗೆ ಆಲ್ಮೋಸ್ಟ್ 8:30 ಆಗಿತ್ತು. ನಾವು ಇದ್ರ ಫುಲ್ ಮಳೆ ಬೇರೆ ಆನ್ ದ ವೇ. ಅವರು ಹೇಳ್ತಾಯಿದ್ರು ಮಳೆ ಯೂಶ್ವಲಿ ಬರೋದೇ ಇಲ್ಲ ಇಲ್ಲಿ, ಬಟ್ ಮಳೆ ಬಂದಿತ್ತು. ಹೇಗೋ ಅಲ್ಲಿ ರೀಚ್ ಆಗಿ ಕೂತ್ರೆ ಬಾನು ಫುಲ್ ಅಷ್ಟರವರೆಗೆ ಆ್ಯಕ್ಚುಲಿ ಶಿ ವಾಸ್ ಓಕೆ. ಇಳಿತಾ ಬಂದಮೇಲೆ ಅದು AMS ಲೇಟಾಗಿಟ್ಟಾಗೋದು, ಅಲ್ಲೂ ಫುಲ್ ವಾಮಿಟ್ ಎಲ್ಲ ಆಗಿ, ಮತ್ತು ಅವಳು ಆ್ಯಪಟೈಟ್ ಇರಲಿಲ್ಲ, ತಲೆನೋವಿತ್ತು. ಸೊ ಮತ್ತು ಒಂದು ಪ್ಯಾರಾಸಿಟಮಾಲ್ ತಗೊಂಡು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಎಲ್ಲ ಕೊಟ್ಟರು. ಸೊ ಅದರಲ್ಲಿ ಮಲ್ಕೊಂಡು ಆರಾಮ್ಸೆ ಒಳ್ಳೆ ನಿದ್ರೆ ಬಂತು. ಬೆಳಗ್ಗೆ ಎದ್ದಾಗ ಶೀಸ್ ಫೈನ್. ಆಮೇಲೆ ಇಲ್ಲಿ ಬಂದು ಇವತ್ತರ ಇವರೇ ಹೋಮ್ ಸ್ಟೇ ಅವರೇ ಪಾಪ ತುಂಬ ಒಳ್ಳೆಯವರು ಆ್ಯಕ್ಚುಲಿ. ಅವ್ರದ್ದೇ ಕಾರಲ್ಲಿ ಟೈರ್ ಹಾಕ್ಸ್ಕೊಂಡು ಹರ್ಲಿಂಗ್ ಅಂತ ಒಂದಿದೆ ಊರು, ಹೂಡ್ಲಿಂಗ್ ಅಂತ ಹೇಳ್ತಾರೆ ಅವರು. ಸೊ ಅಲ್ಲಿ ಬಂದು ಒಬ್ಬರ ಹತ್ರ ಅವರು ಪಂಕ್ಚರ್ ಹಾಕ್ಸೋರು ಬೇರೆ. ಇವತ್ತು ಸಂಡೇ ಅಲ್ಲ, ಅವ್ರದ್ದು ತೋಟಕ್ಕೆ ಹೋಗಿದ್ರಂತೆ. ಅವರಿಗೆ ಫೋನ್ ಮಾಡಿ ಕರೆಸಿ ಅವ್ರು ಫುಲ್ ಚೆನ್ನಾಗಿ ಮಾಡಿಕೊಟ್ರು. ಜಸ್ಟ್ 50 ರೂಪಾಯಿ ತಗೋತಾಯಿದ್ರು, ನಾನು 100 ರೂಪಾಯಿ ಕೊಟ್ಟೆ. ಅಲ್ಲಿಂದ ಮುಂದೆ ಹೋಗಿ ಬೈಕ್ ಹತ್ರ ಹೋಗಿ ಪುನಃ ಸಾಯಿ ಮತ್ತು ಇವರು ಅರ್ಜುನೇ ಫುಲ್ ಫಿಕ್ಸ್ ಮಾಡಿ ಹಾಗೆ ಬಂದ್ವಿ. ಇವಾಗ ಅನ್ನಿಸ್ತಾ ಇದೆ ನನಗೆ, ಲೈಕ್ ದಟ್ಸ್ ವೈ ಒಂದು ಸ್ವಲ್ಪ ಆದರೂ ಐ ಶುಡ್ ಲರ್ನ್
ಅಟ್ಲೀಸ್ಟ್ ಟಯರ್ ತೆಗಿಯೋದು ಹಾಕೋದು ಅದೆಲ್ಲ ಸ್ವಲ್ಪ ಕಲಿಬೇಕು. ಸಾಯಿ ನೋಸ್ ವೆರಿ ವೆಲ್. ಇವರು ಅರ್ಜುನ್ಗೂ ಚೆನ್ನಾಗಿ ಗೊತ್ತು. ಐ ಥಿಂಕ್ ಇವನ್ ಸಚಿನ್ಗೂ ಚೆನ್ನಾಗಿ ಗೊತ್ತು. ನಾನೇ ಐ ನೀಡ್ ಟು ಲರ್ನ್, ಕಲಿಬೇಕದು. ಸುಮ್ಮನೆ ಹೋಗಿ ಎಲ್ಲರೂ ನಮ್ಮ ಊರ ಕಡೆ ಮೆಕ್ಯಾನಿಕ್ ಹತ್ರ ಹೋಗಿ, ನಮ್ಮದು ಕಸಿನ್ ಇದ್ದು ಮೆಕ್ಯಾನಿಕ್ ಶಾಪ್ ಇದೆ, ಅಲ್ಲಿ ಹೋಗಿ ಕೂತು ಫುಲ್ ಒಂಥರ ಪ್ರಾಕ್ಟೀಸ್ ಮಾಡಬೇಕು. ನಾವೀಗ ಸ್ವಲ್ಪ ಕನ್ಫ್ಯೂಷನಲ್ಲಿ. ಅದು 3200 ಇದರಲ್ಲಿದೆ ಹೈಟಲ್ಲಿ. ಇದು ಅದೇ ಕಾಜಾ 3800. ನಾ ಇವ್ರಿಗೆ ಕೇಳಿದೆ, ನಮ್ಮದು ರಾಜ ಅವ್ರಿಗೆ. ಅವ್ರು ಹೇಳಿದರು ಪರವಾಗಿಲ್ಲ ಹೋಗ್ಬೋದು, ಜಸ್ಟ್ ಕೀಪ್ ಡ್ರಿಂಕಿಂಗ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವಾಟರ್ ಅಂತ ಹೇಳಿದರು ಅಷ್ಟೇ. ನೀರು ಸರಿಯಾಗಿ ಕುಡಿತಾ ಇದ್ರೆ ಆಯ್ತು ಅಷ್ಟೇ ಅಂತ.